ಸ್ಪಂದನ ಟಿವಿ ನೋಡುವಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹಾಗೆಯೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತೇನೆಂದರೆ ಹೊಸತೊಂದು ಕಾನ್ಸೆಪ್ಟು. ಈ ನಮ್ಮ ಉಡುಪಿಯಲ್ಲಿ ಎಲ್ಲಿ ಹೋದರೂ ಕೂಡ ಜನ ಜಂಗುಳಿ ತುಂಬಾ ಇರ್ತದೆ. ಅಲ್ಲಿ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಿ ನಾವೊಂದು 5 ಪ್ರಶ್ನೆ ಕೇಳ್ತೇವೆ. ಈ 5 ಪ್ರಶ್ನೆಗೆ 5ಕ್ಕೂ ಸರಿಯಾದ ಉತ್ತರ ಕೊಟ್ಟರೆ ಕುಂದಾಪುರದ ಫೇಮಸ್ ಮಸಾಲ ಅಭಿರುಚಿ ಮಸಾಲ ಇವ್ರ ಕಡೆಯಿಂದ ಸೂಪರ್ ಆದ ಒಂದು ಬಹುಮಾನ ಇದೆ. ನೋಡುವ ಹಾಗಾದರೆ ಯಾರು ಏನೆಲ್ಲ ಹೊಸತೊಂದು ಹಳೆತೊಂದು ಹಾಗೇನೆ ಒಳ್ಳೆಯ ರೀತಿಯಲ್ಲಿ ಉತ್ತರ ಕೊಡ್ತಾರಂತ. ಓಕೆನಾ? ತಮ್ಮ ಹೆಸರು? ಪ್ರೀತಮ್ ಶೆಟ್ಟಿಗರ್. ಯಾವ ಕಾಲೇಜು? MGM. ಏನು ಮಾಡ್ತಾ ಇದ್ದೆ? ಕಲಿತಿದ್ದೀನಿ, ಫಸ್ಟ್ ಪೀಸ್. ಓಕೆ, ಸರಿ. ಈಗ ನಾನು 5 ಕ್ವಶನ್ ಕೇಳ್ತೀನಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹಾಗೂ ಇತರ ಕ್ವಶನ್. ಅದರಲ್ಲಿ 5ಕ್ಕೂ 5 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಅಭಿರುಚಿ ಮಸಾಲ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪರ್ ಇದೆ. ಓಕೆನಾ? ಓಕೆ, ಮೊದಲನೇ ಕ್ವಶ್ನೆ. ಓಕೆ. ಮೊದಲನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆಯಿತು? 1947. 1947. 48. 1947. ಕರೆಕ್ಟಾಗಿ 1947. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆಯಿತು? 1948. 1948. ಸರಿಯಾ? ಸರಿಯಾ? ಇರಬಹುದಾ? ಗೆಸ್? ಅಲ್ಲ, ತಪ್ಪು. ಎಷ್ಟು? 1947. 57. ಓಕೆ. ಇನ್ನೊಂದು, ಭಾರತದ ರಾಷ್ಟ್ರ ಪ್ರಾಣಿ? ಹುಲಿ. ಕರೆಕ್ಟಾ? ಹೌದು. ಹೌದು. ಓಕೆ, ರೈಟ್, ಕರೆಕ್ಟ್ ಆನ್ಸರ್. ಮತ್ತೆ ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್. ಪಕ್ಕ. ಹೇಗೆ ಗೊತ್ತು ನಿಮಗೆ? ಕಲಿಸಿದ್ದು ಯಾರು? ಶಾಲೆಯಲ್ಲಿ. ಹೌದಾ? ಓಕೆ. ಭಾರತ ಅಂತ ಹೆಸರು ಹೇಗೆ ಬಂತು? ಗೊತ್ತಿಲ್ಲ. ಎಷ್ಟು ಸರಿಯಾದ ಆನ್ಸರ್ ಕೊಟ್ಟು? ಸರಿಯಾದ ಆನ್ಸರ್ ಎಷ್ಟು ಕೊಟ್ಟು? 2 ಮಾತ್ರ. ನಾನು ಹೇಳೋದು 5 ಪ್ರಶ್ನೆಗೆ 5 ಸರಿಯಾದ ಆನ್ಸರ್ ಕೊಟ್ಟರೆ ಬಹುಮಾನ ಖಂಡಿತ ಅಂತ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಸೊ 5 ಕ್ವಶನ್ 5ಲ ಕರೆಕ್ಟ್ ಆದಿತ್ತಂಡ ಅಭಿರುಚಿ ಮಸಾಲ ಹೊಡೆದು ಇರೆಗೊಂಜಿ ಎಡ್ಡೆ ಗಿಫ್ಟ್ ಉಂಡು ಅವೇ. ಓಕೆ, ಟ್ರೈ ಮಲ್ಬ್ಲೆ. ಓಕೆ. ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿಯು? ನವಿಲು. ಓಕೆ, ಕರೆಕ್ಟ್. ಭಾರತದ ರಾಷ್ಟ್ರಪತಿ? ಮುರ್ಮು. ಏನು ರಾಷ್ಟ್ರಪತಿ? ಏನು ಮುರ್ಮು? ಬಲ್ಲೆ ಕರೆಕ್ಟ್. ಕರೆಕ್ಟ್ ಬದಲಾರ್ದು. ಮುರ್ಮು. ದ್ರೌಪದಿ ಮುರ್ಮು. ಹೋಗೊಂಜಿ. ಭಾರತದ ರಾಷ್ಟ್ರೀಯ ಮರ ಯಾವುದು? ಭಾರತದ ರಾಷ್ಟ್ರೀಯ ಮರ ಶ್ರೀಗಂಧ. ತಪ್ಪು. ಓ, ನೀಲಗಿರಿ. ಆಲದ ಮರ. ಓಕೆ. ಭಾರತ ಅಂತ ಹೇಗೆ ಹೆಸರು ಬಂತು? ನಮ್ಮ ಭಾರತ ಅಂತ ಭಾರತಕ್ಕೆ ಹೇಗೆ ಹೆಸರು ಬಂತು? ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರಾಷ್ಟ್ರಗೀತೆ ಬರೆದಿರೋರು ಅಪ್ಪಂಡಿರಿಗೆ ಪ್ರೈಸ್ ಇಲ್ಲ ಇಜ್ಜಿ. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ರಾಮನಾಥ್. ಏನು ಮಾಡ್ಕೊಂಡಿದ್ದೀರಾ? BCom. ಓಕೆ, ನಾನೀಗ 5 ಕ್ವಶನ್ ಕೇಳ್ತೀನಿ. ವೆರಿ ಸಿಂಪಲ್ ಆಗಿರ್ತದೆ. 5ಕ್ಕೂ 5 ಉತ್ತರ ಕೊಟ್ಟರೆ ಅಭಿರುಚಿ ಮಸಾಲ ಕಡೆಯಿಂದ ಒಂದು ಸೂಪರ್ ಆದ ಬಹುಮಾನವಿದೆ. ಓಕೆನಾ? ಎಸ್. ಮೊದಲನೇ ಪ್ರಶ್ನೆ, ನಮ್ಮ ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಎಸ್. ಇನ್ನೊಂದು, ತ್ರಿವರ್ಣಗಳ ಅರ್ಥ ಏನು? 3 ವರ್ಣಗಳು. 3 ವರ್ಣಗಳು. ಅದೇ 3 ವರ್ಣಕ್ಕೆ ಒಂದೊಂದು ಅರ್ಥ ಇದೆ. ಕೇಸರಿ, ಸ್ಯಾಫ್ರಮ್ ಇಸ್ ಫಾರ್ ಕರೇಜ್, ವೈಟ್ ಫಾರ್ ಪೀಸ್, ಗ್ರೀನ್ ಇಸ್ ಫಾರ್ ಪ್ರಾಸ್ಪೆರಿಟಿ. ಓಕೆ. ಮತ್ತೆ ನೀಲಿ ಚಕ್ರ? ಅದು 24 ನೀಲಿ ಬಣ್ಣದ್ದು ಅಶೋಕ ಚಕ್ರ. ಅದು 24 ಸ್ಪೋಕನ್ನು 24 ಗಂಟೆನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸರಿ. ನಮ್ಮ ಭಾರತದ ರಾಷ್ಟ್ರ ಪ್ರಾಣಿ? ನ್ಯಾಷನಲ್ ಆನಿಮಲ್ ಟೈಗರ್. ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆಯಿತು? ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857. 57. ಎಸ್, ವೆರಿ ಗುಡ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ಎಸ್, ವೆರಿ ಗುಡ್. 5ಕ್ಕೂ 5 ಆನ್ಸರನ್ನು ತಾವು ಕೊಟ್ಟಿರ. ವೀಕ್ಷಕರೇ ನೋಡಿದ್ರಲ್ಲ, 5ಕ್ಕೂ 5 ಆನ್ಸರ್. ಇವರು ತಮ್ಮ ಹೆಸರು? ರಾಮನಾಥ್ ಅವರು ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಅಭಿರುಚಿ ಮಸಾಲ ಕಡೆಯಿಂದ ಒಂದು ಸೂಪರ್ ಆದ ಗಿಫ್ಟ್ ಹ್ಯಾಂಪರ್. ಓಕೆ ಸರ್. ಮೇಡಮ್, ತಮ್ಮ ಹೆಸರು? ಭವಾನಿ.
ಭವಾನಿ ಎಲ್ಲಿಂದ? ಕಲಬುರಗಿ. 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 ಓಕೆ, ಇಲ್ಲಿ ಏನು ಮಾಡ್ಕೊಂಡಿದ್ದೀರಾ? ಸರ್ BA ಮುಗಿದದು ಸರ್. ಓಕೆ, ಹೌದಾ? ಓಕೆ, ನಾನೀಗ 5 ಕ್ವಶನ್ ಕೇಳ್ತೇನೆ. ಓಕೆ, 5ಕ್ಕೂ ಆನ್ಸರ್ ಸರಿಯಾಗಿ ಕೊಟ್ಟರೆ ನಿಮಗೆ ಅಭಿರುಚಿ ಮಸಾಲ ಕಡೆಯಿಂದ ಒಂದು ಸೂಪರ್ ಆದ ಗಿಫ್ಟ್ ಹ್ಯಾಂಪರ್ ಇದೆ. ಓಕೆನಾ? ಸರಿ, ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ನೀವು ಹೇಳಕ್ಕಿಲ್ಲ, ಇವರೇ ಹೇಳಬೇಕು. ನವಿಲು. ಓಕೆ, ಒಬ್ಬರೇ ಹೇಳಲಿಕ್ಕೆ, ನಿಮಗೆ ಬೇಕಾದರೆ ಮತ್ತೆ ಕೇಳು. ಓಕೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ಆಲದ ಮರ. ಎಸ್. ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? 16 ಅಥವಾ 17ನೇ ಪ್ರಧಾನಮಂತ್ರಿ? 16ನೇ ಪ್ರಧಾನಮಂತ್ರಿ. 14ನೇ. 14ನೇ. ಎಸ್. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಜವಾಹರ್ಲಾಲ್ ನೆಹರು. ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಸಿಂಗ್ ಪಾಟೀಲ್. ಕರೆಕ್ಟ್. 5 ಆಯಿತು, 1 ತಪ್ಪು ಕೊಟ್ರ. ಹೌದಾ? ಒಂದು ಆನ್ಸರ್ ತಪ್ಪು ಕೊಟ್ರ. ಓಕೆ, ಥ್ಯಾಂಕ್ ಯು. ಇರ ಬುಧರೆಂಚ ಪ್ರಿಯಾಂಕಾ ಏನು ಮಲ್ತೊಂದಲ್ಲಾರ? ನರ್ಸಿಂಗ್ ಕಲ್ತೊಂದು. ಸ್ವಲ್ಪ ಮಣಿಪಾಲ ಎಂಚಾಪು ನರ್ಸಿಂಗ್. ಸೂಪರ್. ಇತ್ತಾನ 5 ಕ್ವಶನ್ ಕೇಳುವೆ ನಮ್ಮ ಸ್ವತಂತ್ರಗೂ ಸಂಬಂಧಪಟ್ಟಿನ ಅಂಚಿನ ಅವ 5ಕ್ಕೆ 5 ಆನ್ಸರ್ ಕೊಂಡ ಅಭಿರುಚಿ ಇರ್ದು ನಿಕಲಿಗೆ ಒಂದು ಸೂಪರ್ ಆಯ್ನ ಗಿಫ್ಟ್ ಉಂಡು ಅವ ಏನದ? ರೆಡಿ? 1 ಸೆಕೆಂಡ್. ಓಕೆ, ಭಾರತದ ರಾಷ್ಟ್ರೀಯ ಮರ ಓ ಆಲದ ಮರ. ಓಕೆ, ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಎಸ್. ನಮ್ಮ ರಾಷ್ಟ್ರಗೀತೆ ಬರೆತಿನಾರಿಯರು? ರವೀಂದ್ರನಾಥ್ ಟಾಗೂರ್. ಎಸ್. ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಮೊದಲ ಪ್ರಧಾನಮಂತ್ರಿ ಯಾರಾಗಿದ್ರು? ನೆಹರು. ಜವಾಹರ್ಲಾಲ್ ನೆಹರು. ಎಸ್. ನಮಗೆ ಸ್ವಾತಂತ್ರ್ಯ ಬಂದಿರೋ ವರ್ಷ ಯಾವುದು? 1964, 68 something. 1947. ಎಸ್, 1947. 5ಕ್ಕೂ 1 ಮಿಸ್ ಆದರೂ ಕೂಡ ಹಾಗೆಯೇ ಸೂಪರ್ ಆಗಿ ಗೆಸ್ ಮಾಡಿ ಆನ್ಸರ್ ಕೊಟ್ಟಿದ್ದಾರೆ. ಇವರಿಗೆ ಅಭಿರುಚಿ ಮಸಾಲ ಕಡೆಯಿಂದ ಸೂಪರ್ ಆದ ಒಂದು ಬಹುಮಾನ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಮೇಡಮ್, ತಮ್ಮ ಹೆಸರು? ಸುಮಂಗಳ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಎಲ್ಲಿ? ಕಲಬುರಗಿಯಲ್ಲಿ. ಇಲ್ಲಿ ಉಡುಪಿಯಲ್ಲಿ? ಉಡುಪಿ ನೋಡಕ್ಕೆ ಬಂದಿರೋದು. ಓಕೆ, ಸೂಪರ್. ಈಗ ನಾನು 5 ಪ್ರಶ್ನೆ ಕೇಳ್ತೇನೆ, ಕರೆಕ್ಟ್ ಆಗಿರುವ ಆನ್ಸರ್ ಹೇಳಬೇಕು. ಹೇಳಿದರೆ ಅಭಿರುಚಿ ಮಸಾಲ ಕಡೆಯಿಂದ ಒಂದು ಸೂಪರ್ ಆದ ಒಂದು ಗಿಫ್ಟ್ ಇದೆ. ಓಕೆನಾ? ಭಾರತದ ಐರನ್ ಮ್ಯಾನ್ ಅಂತ ಯಾರನ್ನ ಕರೆಯುತ್ತಾರೆ? ಗೊತ್ತಿಲ್ಲ. ಬೇರೆಯವರು ಹೇಳಲಿಕ್ಕಿಲ್ಲ. ಗೊತ್ತಿಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್. ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಟಾಗೂರ್. ಎಸ್. ಇನ್ನೊಂದು, ನಮ್ಮ ರಾಷ್ಟ್ರ ಪ್ರಾಣಿ? ಸಿಂಹ. ಹುಲಿ. ಸಿಂಹ ಹೇಳಿದ್ರು? ಇಲ್ಲ, ಹುಲಿ. ಓಕೆ. ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಮೊದಲ ಪ್ರಧಾನಮಂತ್ರಿ ಯಾರಾಗಿದ್ರು? ಜವಾಹರ್ಲಾಲ್ ನೆಹರು. ಎಸ್. ಇನ್ನೊಂದು ಕಡೆಯ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಮೊದಲ? ಇನ್ನೊಮ್ಮೆ ಇನ್ನೊಂದು ಸಲ ಹೇಳಿ ಕ್ವಶನ್ ಇನ್ನೊಂದು ಸಲ ಹೇಳಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ? ಪ್ರತಿಭಾ ಪಾಟೀಲ್. ಸರಿ, ಓಕೆ. 5ಕ್ಕೂ 4 ತಪ್ಪ ಆನ್ಸರ್ ಕೊಟ್ಟಿದ್ದೀರಾ, ಹೌದಾನೆ? 4 ತಪ್ಪ ಆನ್ಸರ್. 4 ಸರಿ, 1 ತಪ್ಪ ಆನ್ಸರ್ ಅಲ್ಲ? ಗೊತ್ತಿಲ್ಲ. ಸರ್, ತಮ್ಮ ಹೆಸರು? ಶಮೀರ್. ಎಲ್ಲಿಂದ? ಉಡುಪಿ. ನಾನು 5 ಕ್ವಶನ್ ಕೇಳ್ತೇನೆ, ಅದರಲ್ಲಿ 5ಕ್ಕೂ 5 ಆನ್ಸರ್ ಕೊಟ್ಟರೆ ಅಭಿರುಚಿ ಮಸಾಲ ಕಡೆಯಿಂದ ಒಂದು ಸೂಪರ್ ಆದ ಒಂದು ನಿಮಗೆ ಬಹುಮಾನವಿದೆ. ಓಕೆನಾ? ಎಸ್. ಮೊದಲನೇ ಪ್ರಶ್ನೆ, ಭಾರತ ಅಂತ ಹೆಸರು ಹೇಗೆ ಬಂತು? ಗೊತ್ತಿಲ್ಲ. ಗೆಸ್? ಇಲ್ಲ. ಭಾರತದ ರಾಷ್ಟ್ರ ಪ್ರಾಣಿ? ಹುಲಿ. ಎಸ್. ನಮ್ಮ ಈಗಿನ ರಾಷ್ಟ್ರಪತಿ? ಗೊತ್ತಿಲ್ಲ. ಓಕೆ. ರಾಷ್ಟ್ರೀಯ ಪಕ್ಷಿ? ನವಿಲು. ಕರೆಕ್ಟಾ? ಓಕೆ. ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್. ಎಸ್. 5 ಆನ್ಸರ್ಗೆ ತಾವು 3. ಓಕೆ, ಥ್ಯಾಂಕ್ ಯು. 5 ಪ್ರಶ್ನೆ ಕೇಳ್ತೇನೆ, ಕರೆಕ್ಟಾಗಿ ಹೇಳಿದರೆ ನಿಮಗೆ ಅಭಿರುಚಿ ಮಸಾಲ ಕಡೆಯಿಂದ ಒಂದು ಸೂಪರ್ ಆದ ಗಿಫ್ಟ್ ಇದೆ. ಓಕೆ, ಗಿಫ್ಟ್
ಈಗ ಪ್ರಶ್ನೆ ಕೇಳ್ತೇನೆ ಮೊದಲು ತಮ್ಮ ಹೆಸರು ನಾವು ರಾಮಚಂದ್ರ ಭಟ್. ರಾಮಚಂದ್ರ ಭಟ್. ಎಲ್ಲಿಂದ ತಾವು? ನಾವು ಇಲ್ಲಿ ಉಡುಪಿಯವರು. ಉಡುಪಿಯವರೇ? ಓಕೆ, ಮೊದಲನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರಾಷ್ಟ್ರಗೀತೆ ಬದಿಯಲ್ಲ ಜನಗಣಮನ ಜನಗಣಮನ ಅಲ್ಲ ಹಾಂ, ರವೀಂದ್ರನಾಥ್ ಠಾಕೂರ್. ಓಕೆ, ಭಾರತದ ರಾಷ್ಟ್ರ ಪ್ರಾಣಿ ಯಾವುದು? ನವಿಲು. ನವಿಲು ಪ್ರಾಣಿ. ಪ್ರಾಣಿಯ ಹಾಂ, ಪ್ರಾಣಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಓಕೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಅದು ಯಾರು ಅದು ಮರಾಠಿ ಅವರೊಬ್ಬರು ಬಂದಿದ್ರಲ್ಲ, ಯಾರದು? ಗೊತ್ತಿಲ್ವಾ? ಹಾಂ, ಪ್ರತಿಭಾ. ಪ್ರತಿಭಾ. ಹಾಂ, ಪ್ರತಿಭಾ ಇಂಥದ್ದು ಒಂದು ಉಂಟು. ಹೇಳಿ ಹೇಳಿ. ಓಕೆ, ಭಾರತ ಗಣರಾಜ್ಯ ಆರಂಭವಾದ ವರ್ಷ ಯಾವುದು? ಈಗೆಲ್ಲ ಪ್ರಾಯ ಥರ ಮರ ನೆನಪಾಗಬೇಕಲ್ಲ ಅದು. ಓಕೆ, ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? ಓಯ್, ಎಷ್ಟೇ ಬದವಂತಿ ನೀವು ಹೇಳಿ ಸರ್. ಇಂಥದ್ದೇ ನೀವು. 14ನೇ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಶ್ರೀಧರ್ ಪಾಲನ್. ಶ್ರೀಧರ್ ಪಾಲನ್. ಶ್ರೀಧರ್ ಬಾಳ. ಓಕೆ ಸರ್, ನಾವು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಈಗ ಒಂದು 5 ಸಿಂಪಲ್ ಆಗಿರುವ ಪ್ರಶ್ನೆ ಕೇಳ್ತೇವೆ. ಸೊ ಕರೆಕ್ಟಾಗಿ ನೀವು 5ಕ್ಕೂ 5 ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅಭಿರುಚಿ ಕಡೆಯಿಂದ ನಿಮಗೆ ಸೂಪರ್ ಆದ ಒಂದು ಗಿಫ್ಟ್ ಇದೆ. ಓಕೆ, ಮೊದಲನೇ ಪ್ರಶ್ನೆ ಸರ್, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ನವಿಲು. ಓಕೆ, ಭಾರತದ ರಾಷ್ಟ್ರ ಪ್ರಾಣಿ? ಹುಲಿ. ಹುಲಿ. ನಮ್ಮ ರಾಷ್ಟ್ರಪಿತ ಯಾರು? ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಓಕೆ, ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ರವೀಂದ್ರನಾಥ್ ಠಾಕೂರ್. ಎಸ್. ಭಾರತ ಅಂತ ಹೆಸರು ಹೇಗೆ ಬಂತು ನಮಗೆ? ಭಾರತ ಅಂತ ಹೆಸರು ಮುಂಚೆ ಹಿಂದೂಸ್ತಾನ ಅಂತ ಇತ್ತು, ಆಮೇಲೆ ಭಾರತ ಅಂತ ನಮ್ಮದು ಎಲ್ಲ ಸಮುದಾಯ ಎಲ್ಲ ಒಟ್ಟಾಗಿ ಎಲ್ಲ ಮಾಡಿ ಎಸ್, ಹೇಳಿ. ಭರತ ಅಂತ ರಾಜ ಇದ್ದಂತೆ, ಹಾಗೆ ಬಂದಿರ್ಬೋದು. ಓಕೆ, ಸೂಪರ್ ಸೂಪರ್, ಕರೆಕ್ಟ್ 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 ಆನ್ಸರ್. ಸೂಪರ್ ಆಗಿರುವ ಆನ್ಸರ್. 5ಕ್ಕೂ 5 ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿದ್ದಾರೆ ಸರ್. ತಮಗಿದು ಅಭಿರುಚಿ ಮಸಾಲ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಎಸ್ ಸರ್, ಇರ್ನ ಬುದರ್ ನವೀನ್. ನವೀನ್ ನಾವಿನ್ ಹೋಲ್ಪಾರದು ಗಾಡಿ ಮಜಲ್ ಗಾಡಿ ಮಜಲ್. ಓಕೆ, ಏನು ಮಾತಂದುಲ್ಲರು ಆನ್ಸರ್ ಕಂಡಕ್ಟರ್. ಕಂಡಕ್ಟರ್. ಓಕೆ, 5 ಕ್ವಶನ್ಕೇನುವೆ ಐಟ್ 5 ಆನ್ಸರು ಉತ್ತರ ಕೊರಂಡ ಇರೆ ಅಭಿರುಚಿ ಇದ್ದು ಒಂಜಿ ಸೂಪರ್ ಆಯ್ನ ಗಿಫ್ಟ್ ಉಂಡು. ಅವೇ ಕರೆಕ್ಟ್ ಕೊಡು ಎಲ್ಲಕ್ಕೂ ಚಾರ ಮುಪ್ಲೆ ಅಂತಲೇ. ಎಸ್ ತೆಲ್ಪ್ಲೆ. ಎಸ್. ಓಕೆ, ಫಸ್ಟ್ದ ಪ್ರಶ್ನೆ, ರಾಷ್ಟ್ರಗೀತೆ ಬರಿತೀನಿ ಇರು. ರವೀಂದ್ರನಾಥ್ ಠಾಗೂರ್. ಎಸ್. ನಮ್ಮ ಭಾರತದ ರಾಷ್ಟ್ರೀಯ ಮರ ಯಾವುದು? ಗಂಧದ ಮರ. ಗಂಧದ ಮರ. ಗಂಧ. ತಪ್ಪು, ಆಲದ ಮರ. ನಮ್ಮ ಭಾರತದ ಧ್ವಜ ಡಿಸೈನ್ ಮಾಡಿದವರು ಯಾರು? ಗೊತ್ತಜಿ. ಜೈ ಹಿಂದ್ ಪಂಪಿನ ಸ್ಲೋಗನ್ ಕೊಟ್ಟಿದ್ದು ಯಾರು? ಜೈ ಹಿಂದ್. ಜೈ ಹಿಂದ್. ಇಜ್ಜಿ. ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? ಅಂದಾಜಿ ನರೇಂದ್ರ ಮೋದಿ ಭಾರತದ ಏತನೇ ಪ್ರಧಾನಮಂತ್ರಿ? ಅವು ಅಂದಾಜಿತ್ತು. ಅಂದಾಜಿಗಳಿಜ್ಜ ಶೂರ್ಲ. ಓಕೆ ಸರ್, ತಮ್ಮ ಹೆಸರು? ಹರ್ಷಿತ್. ರಕ್ಷಿತ್. ಇಲ್ಲಿ ಜಾಬು? ಜಾಬ್ ಇಲ್ಲ, ಉಡುಪಿಯಲ್ಲಿ. ಓಕೆ, ನಾನೀಗ ನಿಮಗೆ 5 ಪ್ರಶ್ನೆ ಕೇಳ್ತೇನೆ ಸ್ವತಂತ್ರೋತ್ಸವದ ಬಗ್ಗೆ. ಸೊ ಕರೆಕ್ಟಾಗಿದ್ದರೆ ಅಭಿರುಚಿ ಮಸಾಲ ಕುಂದಾಪುರ ಇವ್ರ ಕಡೆಯಿಂದ ಒಂದು ಸೂಪರ್ ಆದ ಒಂದು ಗಿಫ್ಟ್ ಇದೆ. ಓಕೆನಾ? ಮೊದಲನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್. ಎಸ್. ರಾಷ್ಟ್ರ ಪ್ರಾಣಿ ಯಾವುದು ನಮ್ಮದು ಭಾರತದ? ಹುಲಿ. ಭಾರತ ಅಂತ ಹೆಸರು ಹೇಗೆ ಬಂತು? ಗೊತ್ತಿಲ್ಲ. ಭಾರತದ ರಾಷ್ಟ್ರೀಯ ಪಕ್ಷಿ? ನವಿಲು. ನವಿಲು. ನರೇಂದ್ರ ಮೋದಿ ಭಾರತದ ಎಷ್ಟನ ಪ್ರಧಾನಮಂತ್ರಿ? 12. ಎಷ್ಟು? ತಪ್ಪು, 14ನೇ ಪ್ರಧಾನಮಂತ್ರಿ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ರಮೇಶ್. ರಮೇಶ್. ಎಲ್ಲಿಂದ? ಮಣಿಪಾಲ. ಓಕೆ, ಈಗ ನಾನು ನಿಮಗೆ 5 ಪ್ರಶ್ನೆ ಕೇಳ್ತೇನೆ. 5ಕ್ಕೂ ಉತ್ತರ ಕೊಟ್ಟರೆ ಸರಿಯಾದ ಅಭಿರುಚಿ ಮಸಾಲ ಕಡೆಯಿಂದ ಸೂಪರ್ ಆದ ಒಂದು ಗಿಫ್ಟ್ ಇದೆ. ಓಕೆ. ಎಸ್. ಮೊದಲನೇ ಪ್ರಶ್ನೆ, ನಮ್ಮ ಭಾರತದ
ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲ್. ನವಿಲು. ಓಕೆ, ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ಗೊತ್ತಿಲ್ಲ. ರಾಷ್ಟ್ರೀಯ ಪ್ರಾಣಿ ಯಾವುದು? ಸಿಂಹ. ಅಂದಾಜಿ ತಪ್ಪು. ನಮ್ಮ ಭಾರತ ರಾಷ್ಟ್ರೀಯ ಮರ ಯಾವುದು? ಗೊತ್ತಿಲ್ಲ. ಓಕೆ, ನರೇಂದ್ರ ಮೋದಿ ಭಾರತದ ಎಷ್ಟನ ಪ್ರಧಾನ ಮಂತ್ರಿ? 13. ಆ? 13. 14ನೇ ಪ್ರಧಾನಮಂತ್ರಿ. ಓಕೆ ಸರ್, ಥ್ಯಾಂಕ್ ಯು. ಚಂದ್ರಶೇಖರ. ಚಂದ್ರಶೇಖರ್ ಏನು ಮಾಡ್ಕೊಂಡಿದ್ದೀರಾ? ಡ್ರೈವರ್ ಆಗಿದ್ದೀನಿ. ಈಗ ನಾನು 5 ಪ್ರಶ್ನೆ ಕೇಳ್ತೇನೆ, 5ಕ್ಕೂ ಆನ್ಸರ್ ಕೊಟ್ಟರೆ ಅಭಿರುಚಿ ಮಸಾಲ ಕಡೆಯಿಂದ ಒಂದು ಸೂಪರ್ ಆದ ಒಂದು ಗಿಫ್ಟ್ ಇದೆ. ಓಕೆ, ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಪ್ರಾಣಿ ಯಾವುದು? ಹುಲಿ. ಹುಲಿ. ಎಸ್. ನರೇಂದ್ರ ಮೋದಿ ಭಾರತದ ಎಷ್ಟನ ಪ್ರಧಾನಮಂತ್ರಿ? ಅದು ಗೊತ್ತಿಲ್ಲ. ಆ? ಗೊತ್ತಿಲ್ಲ. ಗೊತ್ತಿಲ್ಲ. ನಮ್ಮ ರಾಷ್ಟ್ರಪಿತ ಯಾರು? ಅದು ಗೊತ್ತಿಲ್ಲ. ರಾಷ್ಟ್ರಗೀತೆ ಬರೆದವರು ಯಾರು? ಕುವೆಂಪು. ಕುವೆಂಪು. ಯಾರು? ಕುವೆಂಪು. ಕುವೆಂಪು. ಸೂಪರ್. ರವೀಂದ್ರನಾಥ ಠಾಗೂರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನು ಪುದರ್? ಹರ್ಷಲ್. ಹರ್ಷದ್. ಹರ್ಷಲ್. ಹರ್ಷಲ್. ಓಕೆ. ಸುರುತ ಪ್ರಶ್ನೆ, ನಮ್ಮ ರಾಷ್ಟ್ರಪಿತ ಯಾರು? ಗಾಂಧೀಜಿ. ರಾಷ್ಟ್ರಪಿತ ಯಾರು? ಗಾಂಧೀಜಿ. ಎಸ್, ಗುಡ್. ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್. ಎಸ್. ಭಾರತದ ರಾಷ್ಟ್ರ ಪ್ರಾಣಿ ಯಾವುದು? ಟೈಗರ್. ಆ? ಟೈಗರ್. ಭಾರತದ ರಾಷ್ಟ್ರೀಯ ಮರ ಯಾವುದು? ಮ್ಯಾಂಗೋ. ಆ? ಯಾವುದು? ಮ್ಯಾಂಗೋ. ತಪ್ಪು. ಗೊತ್ತಜಿ. ನರೇಂದ್ರ ಮೋದಿ ಭಾರತದ ಎಷ್ಟನ್ನು ಪ್ರಧಾನಮಂತ್ರಿ? ಎಸ್, ಥ್ಯಾಂಕ್ ಯು. ತಮ್ಮ ಹೆಸರು? ಆಶಿಕ್. ಆಶಿಕ್. ಯಾವ ಕಾಲೇಜ್? ವಿದ್ಯೋದಯ PU. ಮೊದಲನೇ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಎಸ್. ನರೇಂದ್ರ ಮೋದಿ ಭಾರತದ ಎಷ್ಟನ್ನು ಪ್ರಧಾನಮಂತ್ರಿ? ಈಗ 14ರಲ್ಲಿ ಒಮ್ಮೆ ಆಗಿದ್ರು, 19ರಲ್ಲಿ ಎರಡನೇದು. ಎಸ್. ಈಗಿನ ರಾಷ್ಟ್ರಪತಿ ಯಾರು? ಮುರ್ಮು. ದ್ರೌಪದಿ ಮುರ್ಮು. ಎಸ್. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಇಂದಿರಾ ಗಾಂಧಿ. ರಾಷ್ಟ್ರಪತಿಯ ಮಹಿಳಾ ರಾಷ್ಟ್ರಪತಿ ಯಾರು ಮೊದಲ? ಗೊತ್ತಿಲ್ಲ. ಭಾರತ ಅಂತ ಹೇಗೆ ಹೆಸರು ಬಂತು? ಅದು ಭಾರತ ಅಂತ ಒಬ್ಬ ಮಹಾರಾಜರು ಇದ್ದ ಕಾರಣಕ್ಕಾಗಿ ಅದು ಭಾರತ ಅಂತ ಹೆಸರು ಬಂತು. ಓಕೆ, 5ಕ್ಕೂ 1 ಮಾತ್ರ ಮಿಸ್ ಆಗಿದೆ. ಓಕೆ, ಥ್ಯಾಂಕ್ ಯು. ಜಾಸ್ಮಿನ್. ಯಾವ ಕಾಲೇಜ್? ವಿದ್ಯೋದಯ. ಓಕೆ, 5 ಕ್ವಶನ್ ಹೇಳ್ತೀನಿ, 5ಕ್ಕೂ ಆನ್ಸರ್ ಕೊಟ್ಟರೆ ಅಭಿರುಚಿ ಕಡೆಯಿಂದ ಒಂದು ಸೂಪರ್ ಆದ ಗಿಫ್ಟ್ ಇದೆ. ಓಕೆ, ಮೊದಲನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆಯಿತು? ಗೊತ್ತಿಲ್ಲ. ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್. ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ. ಭಾರತ ಅಂತ ಹೇಗೆ ಹೆಸರು ಬಂತು? ಒಬ್ಬ ದೊಡ್ಡ ದುಷ್ಯಂತದ ಮಗ ಭಾರತ ಒಬ್ಬ ಇದ್ದ, ಆ ಒಂದು ಹೆಸರಲ್ಲಿ ಭಾರತ ಇದು ಬಂತು. ಭಾರತದ ರಾಷ್ಟ್ರೀಯ ಮರ ಯಾವುದು? ಇಂಗ್ಲೀಷಲ್ಲಿ ಹೇಳ್ಬೋದು, ಬ್ಯಾನಿಯನ್. 5ರಲ್ಲಿ ಎಷ್ಟು ತಪ್ಪು? 1 ತಪ್ಪು. ಓಕೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ರಾಷ್ಟ್ರೀಯ ಮರ ಬ್ಯಾನಿಯನ್ ಟ್ರೀ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರೆಸಿಡೆಂಟ್. ಮಹಿಳಾ ಗೊತ್ತಿಲ್ಲ. ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಗೊತ್ತಿಲ್ಲ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಪಿಕಾಕ್. ಎಸ್. ನರೇಂದ್ರ ಮೋದಿ ಭಾರತದ ಎಷ್ಟನ್ನು ಪ್ರಧಾನಮಂತ್ರಿ? ಸೆಕೆಂಡ್, ಥರ್ಡ್. ಸೂಪರ್. ಅಲ್ಲ, ತಪ್ಪು. 14ನೇ. ಓಕೆ, ಸೂಪರ್. ಹೆಸರು? ಹರ್ಷಿತ್. ಯಾವ ಕಾಲೇಜ್? ವಿದ್ಯೋದಯ. 5 ಪ್ರಶ್ನೆ, 5ಕ್ಕೂ ಆನ್ಸರ್ ಕೊಟ್ಟರೆ ಸೂಪರ್ ಆದ ಒಂದು ಗಿಫ್ಟ್ ಇದೆ. ಓಕೆ, ಈಗಿನ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಭಾರತದ ಮೊದಲ? ದ್ರೌಪದಿ ಅಲ್ಲ. ಗೊತ್ತಿಲ್ಲ. ರಾಷ್ಟ್ರೀಯ ಪಕ್ಷಿ ಯಾವುದು? ರಾಷ್ಟ್ರೀಯ ಪಕ್ಷಿ ನವಿಲು. ನಮ್ಮ ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್. ಓಕೆ, ಸೂಪರ್ ಆದ ಆನ್ಸರ್. 5ರಲ್ಲಿ 4. 1 ತಪ್ಪು. ಯಾರದು? ಯಾರು? ರಾಷ್ಟ್ರಪತಿ ಮಹಿಳೆ ಯಾರು? ದ್ರೌಪದಿ ಮುರ್ಮು ಸೆಕೆಂಡ್. ಗೊತ್ತಿಲ್ಲ. ಪಾಟೀಲ್. ಯಾರು? ಯಾರಿರ್ಬೋದು? ಓಕೆ, ಪ್ರತಿಭಾ ಪಾಟೀಲ್. ಓಕೆ, ರೈಟ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಸತೀಶ್. ಇದೇ ಸ್ಟ್ಯಾಂಡ? ಉಡುಪಿ. ಈಗ ನಾನು 5 ಪ್ರಶ್ನೆ ಕೇಳ್ತೇನೆ ಸರ್, 5ಕ್ಕೂ
5ರಲ್ಲಿ 5ಕ್ಕೂ ಸರಿಯಾದ ಆನ್ಸರ್ ಕೊಡಬೇಕು, ಆಗ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಓಕೆ, ಮೊದಲನೇ ಪ್ರಶ್ನೆ. ಓಕೆ, ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರ ಠಾಕೂರ್ ಅಂತ. ಭಾರತದ ರಾಷ್ಟ್ರ ಪ್ರಾಣಿ ಯಾವುದು? ನವಿಲು. ನವಿಲು. ಪ್ರಾಣಿ ಯಾವುದು? ಪ್ರಾಣಿಯ ಹುಲಿ. ಹುಲಿ. ಭಾರತ ಅಂತ ಹೆಸರು ಹೇಗೆ ಬಂತು? ಗೊತ್ತಿಲ್ಲ. ಭಾರತದ ಹೆಸರಂದ್ರೆ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟ ಕೊಟ್ಟ ಮಹಾತ್ಮ ಅಂತ ಹೆಸರು ಬಂತು. ಸೂಪರ್. ಓಕೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ಭಾರತದ ರಾಷ್ಟ್ರೀಯ ಮರ. ಭಾರತದ ರಾಷ್ಟ್ರೀಯ ಮರ. ಭಾರತದ ರಾಷ್ಟ್ರೀಯ ಮರ ಶ್ರೀಗಂಧ. ಒಡೆ ಬಲ್ಲೆ ಶ್ರೀಗಂಧ. ಆಲದ ಮರ. ಆಲದ ಮರ. ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? ಪಂಕ ಏಳದ 7. 14. ಓಕೆ ಸರ್, ಥ್ಯಾಂಕ್ ಯು. 5 ಪ್ರಶ್ನೆ ಕೇಳ್ತೇನೆ ತಮ್ಮ ಹತ್ರ. 5ಕ್ಕೂ ಆನ್ಸರ್ ಕೊಟ್ಟರೆ ಅಭಿರುಚಿ ಕಡೆಯಿಂದ ನಿಮಗೆ ಒಂದು ಬಹುಮಾನವಿದೆ. ಓಕೆ, ಕರೆಕ್ಟಾಗಿ ಕೊಡಬೇಕು, ಕರೆಕ್ಟಾಗಿ ಕೇಳಿ, ಕರೆಕ್ಟಾಗಿ ಆನ್ಸರ್ ಕೊಡಿ, ಖಂಡಿತವಾಗಲಿ. ಎಸ್, ಗೊತ್ತಿದ್ರಿಲ್ಲ. ಎಸ್. ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಭಾರತದ ರಾಷ್ಟ್ರಪತಿ ನಮ್ಮ ಈಗಿನ ರಾಷ್ಟ್ರಪತಿ. ಈಗಿನ ರಾಷ್ಟ್ರಪತಿ ಸ್ವಲ್ಪ ಮಿಸ್ ಮಾಡ್ಕೊಂಡೆ. ಈಗಿನ ರಾಷ್ಟ್ರಪತಿ ನಮ್ಮ ಬಾಯಲ್ಲಿ ಉಂಟು ಬರಲ್ಲ. ಎಲ್ಲಿ? ಸಾರಿ, ಕೆಲವರಿಗೆ ಹೊಟ್ಟೆಯಲ್ಲಿ ಉಂಟು ಬರಲ್ಲ, ನಿಮ್ಗೆ ಬಾಯಲ್ಲಿ ಗೊತ್ತಿಲ್ಲ. ಈಗ ಉಂಟು ಹೇಳ್ತೇನೆ. ಹಾಂ ಇಲ್ಲ. ಹಾಂ, ಅಲ್ಲ ನೀವು ಪ್ರಶ್ನೆ ಕೇಳ್ತೇನೆ, ನಾನು ಪ್ರಶ್ನೆ ಕೇಳ್ತೇನೆ, ಹೇಳ್ತೇನೆ, ಉತ್ತರ ಕೊಡ್ತೀರಾ? ಈಗ ನಮ್ದೇ ಅಂತ ಅಲ್ಲ, ನಾನು ಒಂದು 5 ಪ್ರಶ್ನೆಗೆ ಹೇಳ್ತೇವೆ. ಓಕೆ, ಗಮ್ಮತ್ ಬೇಡ. ರಾಷ್ಟ್ರೀಯ ಪಕ್ಷಿ ಯಾವುದು? ಅದು ಅಲ್ಲಿ ವಿಧಾನಸಭೆ ಮೆಟ್ಲು ಎಷ್ಟು? ಈಗ ನಾನು ಹೇಳಿದೆ ಅಂತ ಉತ್ತರ ಕೊಡಿ ನೀವು. ನಾನು ಬರ ಕಲಿಲ್ಲ. ಹೌದಾ? ನಾನು ಹಾಗಾದ್ರೆ ಬೇಡ. ಬರ ಕಲ್ತದ್ದು ತುಂಬ ವರ್ಷ ಆಯ್ತು. ಉಡುಪಿಯಲ್ಲಿ ನಾನು ಕೆಲಸ ಮಾಡ್ತಾ, ನಾನು ಇದು ಕರೆಂಟ್ ಕೆಲಸ ಮಾಡೋದು. ಹೌದಾ? ಸೂಪರ್, ನೀವು ಕರೆಂಟ್ ಕೆಲಸ ಮಾಡ್ತಾ ಇರಿ. ಸೂಪರ್, ಒಳ್ಳೇದಾಗಲಿ. ಎಸ್. ಆಸಿಫ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೆ? ಒಂದು 15 ವರ್ಷ. ಈಗ ನಾನು 5 ಕ್ವಶನ್ ಕೇಳ್ತೇನೆ, ಸ್ವಾತಂತ್ರ್ಯೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ವೆರಿ ಸಿಂಪಲ್ ಆಗಿರ್ತದೆ, ತಪ್ಪಿದ್ರೂ ಪರವಾಗಿಲ್ಲ. ಆದರೆ 5ಕ್ಕೂ ಸರಿಯಾದ ಆನ್ಸರ್ ಕೊಟ್ಟರೆ ಅಭಿರುಚಿ ಮಸಾಲ ಕಡೆಯಿಂದ ನಿಮಗೆ ಸೂಪರ್ ಆದೊಂದು ಗಿಫ್ಟ್ ಇದೆ. ಓಕೆ, ಎಸ್. ಮೊದಲನೇ ಪ್ರಶ್ನೆ, ನಮ್ಮ ರಾಷ್ಟ್ರ ಪ್ರಾಣಿ ಯಾವುದು? ಹುಲಿ. ನಮ್ಮ ರಾಷ್ಟ್ರೀಯ ಮರ ಯಾವುದು? ಆಲದ ಗಂಧದ. ಗಂಧದ ಮರ. ರಾಷ್ಟ್ರೀಯ ಮರ ಯಾವುದು? ಕರೆಕ್ಟ್, ಆಲದ ಮರ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾವುದು? ಮಹಿಳಾ ರಾಷ್ಟ್ರಪತಿ ಯಾರು? ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ನಮ್ಮ ರಾಷ್ಟ್ರಪಿತ ಯಾರು? ಗಾಂಧೀಜಿ. ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ ಠಾಗೂರ್. ಓಕೆ ಸರ್, ಥ್ಯಾಂಕ್ ಯು. ಸೂಪರ್. ಆದರೂ 2 ತಪ್ಪು ಕೊಟ್ರ ಉತ್ತರ. ಒಳ್ಳೆಯದಾಗಲಿ. ಓಕೆ ಬಾಯ್. ಸರ್, ಏನು ಬುಧರ್? ಸಂತೋಷ್ ಶೆಟ್ಟಿ. ಏನು ಮಾತಲ್ಲ, ನಾನು ಸದ್ಯ ಡ್ರೈವರ್. ಓಕೆ, ಸರಿ. ನಮ್ಮ ರಾಷ್ಟ್ರಗೀತೆ ಬರಿತೀನಿ. ರಾಷ್ಟ್ರಗೀತೆ ಬರೀತೀನ? ಕುವೆಂಪು. ರವೀಂದ್ರನಾಥ ಠಾಗೂರ್. ರಾಷ್ಟ್ರೀಯ ಪ್ರಾಣಿಯು? ರಾಷ್ಟ್ರಪಾಣಿ ಹುಲಿ. ಸರಿ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಯಾಪಾಯಿನಿ? ಸ್ವಾತಂತ್ರ್ಯ ದಿಕ್ಕಿನತ್ತದೆ. ಸಂಗ್ರಾಮ 1947. ಓಕೆ. ಭಾರತದ ರಾಷ್ಟ್ರೀಯ ಮರವು? ಭಾರತದ ರಾಷ್ಟ್ರೀಯ ಮರ ಅಶೋಕ ವೃಕ್ಷ. ಓಕೆ. ನರೇಂದ್ರ ಮೋದಿ ಭಾರತದ ಏತನೇ ಪ್ರಧಾನಮಂತ್ರಿ? ಅವು ಗೊತ್ತಿದೆ ಸರ್. ಓಕೆ, ಸೂಪರ್. ಎಡ್ಡೆ ಆನ್ಸರ್ ಕೊರಿಯಾರು. ರೈಟ್. ಸರ್, ನಿಮ್ಮ ಹೆಸರು? ಶಿವಾನಂದ. ಎಂಥ ಕೆಲಸ ಸರ್? ಹೂವಿನ ವ್ಯಾಪಾರಿ. ಓಕೆ ಸರ್, ನಿಮಗೆ 5 ಪ್ರಶ್ನೆ ಕೇಳ್ತೇವೆ ಸರ್ ಸ್ವಾತಂತ್ರ್ಯದ ಬಗ್ಗೆ. ತಪ್ಪಿದ್ರೂ ಪರವಾಗಿಲ್ಲ, 5ಕ್ಕೂ ಆನ್ಸರ್ ಕೊಟ್ಟರೆ ನಿಮಗೆ ಸೂಪರ್ ಆದ ಒಂದು ಗಿಫ್ಟ್ ಇದೆ. ಓಕೆ ಸರ್, ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಮೊದಲ ರಾಷ್ಟ್ರಪತಿ ಯಾರು? ಮಹಿಳೆಯ ಪ್ರತಿಭಾ ಪಾಟೀಲ್. ರಾಷ್ಟ್ರ ಪ್ರಾಣಿ ಯಾವುದು?
ರಾಷ್ಟ್ರಪ್ರಾಣಿ ಹುಲಿ. ರಾಷ್ಟ್ರಗೀತೆ ಬರೆದವರು ಯಾರು? ರಾಷ್ಟ್ರಗೀತೆ ಬರೆದವರು ಕುವೆಂಪು. ಯಾರು? ಪಳ್ಳಿ. ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ ಠಾಗೂರ್. ಹಾಂ ರವೀಂದ್ರನಾಥ ಟಾಗೋರು. ರಾಷ್ಟ್ರೀಯ ಪಕ್ಷಿ? ರಾಷ್ಟ್ರಪಕ್ಷಿ ನವಿಲು. ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? ಸರಿ ಹಾಂ ಇರುವ ಏತಂದು ಗೊತ್ತಾಗಿ ಎಷ್ಟೊತ್ತು ಗೊತ್ತಿಲ್ಲ. 14ನೇ. ಓಕೆ ಸರ್, ಥ್ಯಾಂಕ್ ಯು. ಮಸ್ತ್ ಖುಷಿ ಆ್ಯಂಡ್ ಐನೇಡ್ ರೆಡ್ ತಪ್ಪಂಡರ್. ಓಕೆ, ತಮ್ಮ ಹೆಸರು? ಪ್ರಕಾಶ್ ಶೆಟ್ಟಿ. ಪ್ರಕಾಶ್ ಶೆಟ್ಟಿ. ಓಕೆ ಸರ್, ನಾನೀಗ ನಿಮಗೆ 5 ಪ್ರಶ್ನೆ ಕೇಳ್ತೀನಿ ಸರ್. 5ಕ್ಕೆ 5 ಆನ್ಸರ್ ಕೊಟ್ಟರೆ ನಿಮಗೆ ಒಂದು ಗಿಫ್ಟ್ ಇದೆ. ಓಕೆ, ಮೊದಲನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ. ಎಸ್. ಭಾರತದ ರಾಷ್ಟ್ರ ಪ್ರಾಣಿ ಯಾವುದು? ನವಿಲು. ಪ್ರಾಣಿ. ಪುಲಿ. ಓಕೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ಪ್ರತಿಭಾ ಪಾಟೀಲ್. ಭಾರತದ ರಾಷ್ಟ್ರೀಯ ಮರ ಯಾವುದು? ಆಲದ ಮರ. ನಮ್ಮ ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧಿ. ಎಸ್ ಸರ್. ಓಕೆ, ಸೂಪರ್. 5ಕ್ಕೆ 5 ಸರಿ ಉತ್ತರ ಕೊಟ್ಟಿದ್ದೀರಾ ಸರ್, ಕಂಗ್ರ್ಯಾಚುಲೇಷನ್. ಎಸ್ ಸರ್, ಇರೇಗ ಅಭಿರುಚಿ ಮಸಾಲ ಕಡಿಟಿರೋದು ಕುಂದಾಪುರದ ಕಡಿಟಿರೋದು ಇರೇಗೊಂಜಿ ಗಿಫ್ಟ್ ತೊಲೆ. ಎಸ್. ಓಕೆ ಸರ್, ತಮ್ಮ ಹೆಸರು? ಸುಧಾಕರ್ ಶೆಟ್ಟಿ. ಸುಧಾಕರ್ ಶೆಟ್ಟಿ. ಓಕೆ ಸರ್, ನಾನೀಗ 5 ಪ್ರಶ್ನೆಗೆ ಹೇಳ್ತೇನೆ. ಓಕೆ, 10 ಕೇಳೋದಿಲ್ಲ, 5ಕ್ಕೆ 5 ಕರೆಕ್ಟಾದ ಆನ್ಸರ್ ಕೊಟ್ಟರೆ ಸರ್ ನಿಮಗೆ ಅಭಿರುಚಿ ಕಡೆಯಿಂದ ಒಂದು ಸೂಪರ್ ಆದ ಗಿಫ್ಟ್ ಇದೆ. ಓಕೆ ಸರ್, ಮೊದಲನೇ ಪ್ರಶ್ನೆ, ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರ ಠಾಗೂರ್. ರಾಷ್ಟ್ರ ಪ್ರಾಣಿ ಯಾವುದು? ರಾಷ್ಟ್ರಪ್ರಾಣಿ ಹುಲಿ. ಓಕೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ಕರೆಕ್ಟ್. ಓಕೆ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲದು. ಓಕೆ. ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? ಅದು 13 14. ಓಕೆ ಸರ್, ಸೂಪರ್. ಆದರೂ ಕೂಡ ಪ್ರಯತ್ನ ಪಟ್ಟಿದ್ದೀರಾ, ಧನ್ಯವಾದಗಳು. ಓಕೆ ಮೇಡಮ್, ತಮ್ಮ ಹೆಸರು? ಸರಸ್ವತಿ ಆಚಾರ್ಯ. ಓಕೆ, ಮೊದಲನೇ ಪ್ರಶ್ನೆ, ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಒಳ್ಳೆ ಕಥೆಗಾರುಂಡಿಯರು. ಅಯ್ಯೋ, ದ್ರೌಪದಿ. ಭಾರತದ ರಾಷ್ಟ್ರ ಪ್ರಾಣಿ ಯಾವುದು? ಇದು ನವಿಲು. ಪ್ರಾಣಿಯ ಹುಲಿ. ರಾಷ್ಟ್ರಗೀತೆ ಬರೆದವರು ಯಾರು? ರಾಷ್ಟ್ರಪಿತ ಯಾರು? ನರೇಂದ್ರ ಮೋದಿ ಭಾರತದ ಎಷ್ಟನೇ ಪ್ರಧಾನಮಂತ್ರಿ? 15. ಓಕೆ, ಮೂವರು ಗೆಸ್ ಮಾಡಿ. ಓದಿದ್ದೆ ನೆನಪರುದಿಲ್ಲ. 14. ಓಕೆ ಮೇಡಮ್, ಥ್ಯಾಂಕ್ ಯು, ಬಾಯ್. ಸರ್, ನಮ್ಮ ಹೆಸರು? ದಿನೇಶ್. ಪ್ರಶಾಂತ್. ಓಕೆ ಸರ್, ಈಗ ನಾನು 5 ಪ್ರಶ್ನೆ ಕೇಳ್ತೀನಿ ಸರ್. 5ಕ್ಕೂ 5 ಆನ್ಸರ್ ಕೊಟ್ಟರೆ ನಿಮಗೆ ಒಂದು ಗಿಫ್ಟ್ ಇದೆ. ಓಕೆನಾ? ಓಕೆ, ಮೊದಲನೇ ಪ್ರಶ್ನೆ, ನಮ್ಮ ಭಾರತದ ಈಗಿನ ರಾಷ್ಟ್ರಪತಿ ಯಾರು? ಮುರ್ಮು. ದ್ರೌಪದಿ ಮುರ್ಮು. ಎಸ್. ಓಕೆ. ರಾಷ್ಟ್ರೀಯ ಮರ ಯಾವುದು? ಆಲದ ಮರ. ಇನ್ನೊಂದು, ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್. ರಾಷ್ಟ್ರಪಿತ ಯಾರು? ಗಾಂಧೀಜಿ. ಎಸ್. ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ಆಯ್ತಲ್ಲ. ಓಕೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ನಡೆಯಿತು? 1986. ಎಸ್, ವೆರಿ ಗುಡ್, ಸೂಪರ್ ಆದ ಕರೆಕ್ಟ್ ಆನ್ಸರ್. 5ಕ್ಕೂ 5 ಆನ್ಸರ್ ಕೊಟ್ಟಿದ್ದೀರಾ. ಇವರಿಗೆ ಅಭಿರುಚಿ ಮಸಾಲ ಕಡೆಯಿಂದ ಸೂಪರ್ ಆದ ಗಿಫ್ಟ್. ಸರ್, ತಮ್ಮ ಹೆಸರು? ಸತ್ಯನಾರಾಯಣ ಭಟ್. ಏನು ಮಾಡ್ಕೊಂಡಿದ್ದೀವಿ ಸರ್? ನಾನು ಈಗ ರಿಟೈರ್ಡ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದೆ. ಸರ್, ನಿಮಗೆ 5 ಕ್ವಶನ್ ಕೇಳ್ತೇನೆ ಸರ್. ಸರಿಯಾದ ಉತ್ತರ ಕೊಟ್ಟರೆ ನಿಮಗೆ ಒಂದು ಅಭಿರುಚಿ ಮಸಾಲ ಕಡೆಯಿಂದ ಒಂದು ಸೂಪರ್ ಆದ ಶಕ್ತಿ ಭಾರಿ ಕಡಿಮೆ, ಹಾಗಾಗಿ ನನಗೆ ಟ್ರೈ ಮಾಡ್ತೇವೆ. ಓಕೆ. ಸರ್, ನಮ್ಮ ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧಿ. ನಮ್ಮ ರಾಷ್ಟ್ರಗೀತೆ ಬರೆದವರು ಯಾರು? ಬಂಕಿಮ್. ರಾಷ್ಟ್ರಗೀತೆ ಬರೆದವರು ಯಾರು?
ರಾಷ್ಟ್ರಗೀತೆ ಗೊತ್ತಿದೆ, ಅದೇ ನನಗೆ ನೆನಪು ರವೀಂದ್ರನಾಥ್ ರವೀಂದ್ರನಾಥ್ ಠಾಗೂರ್. ರಾಷ್ಟ್ರ ರಾಷ್ಟ್ರ ಪ್ರಾಣಿ ಯಾವುದು? ನಮ್ಮದು ಟೈಗರ್. ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ಮೊದಲ ಪ್ರಧಾನಮಂತ್ರಿ ಯಾರು? ರಾಜಾಜಿ. ನಾವು ನೆಹರು ಇದ್ರಲ್ಲ, ರಾಜಾಜಿ. ಓಕೆ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಮಹಿಳಾ ರಾಷ್ಟ್ರಪತಿ ಇವರು ಮೊನ್ನೆ ಮನಮೋಹನ್ ಸಿಂಗ್ ಇದ್ದಾಗ ಇದ್ರಲ್ಲ, ಪ್ರತಿಭಾ ಪಾಟೀಲ್. ಓಕೆ ಸರ್, ಥ್ಯಾಂಕ್ ಯು. 5ರಲ್ಲಿ ಎಷ್ಟು ತಪ್ಪು ಹೇಳಿದ್ರಾ? ಒಂದೇ ತಪ್ಪು ಹೇಳಿದ್ದು. ಹಾಂ, ಒಂದೇ ತಪ್ಪು. ಅದು ತಪ್ಪೇ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ತಮ್ಮ ಹೆಸರು? ಜ್ಯೋತಿ ಆರ್ ಭಟ್. ಮೇಡಮ್, ತಮಗೀಗ ನಾವೊಂದು 5 ಪ್ರಶ್ನೆ ಕೇಳ್ತೇವೆ. ಸೊ 5ರಲ್ಲಿ 5ಕ್ಕೂ ಆನ್ಸರ್ ಕೊಟ್ಟರೆ ನಿಮಗೆ ಅಭಿರುಚಿ ಮಸಾಲೆ ಕಡೆಯಿಂದ ಒಂದು ಸೂಪರಾದ ಗಿಫ್ಟ್ ಇದೆ. ಓಕೆ ಮೇಡಮ್, ರಾಷ್ಟ್ರಗೀತೆ ಬರೆದವರು ಯಾರು? ರವೀಂದ್ರನಾಥ್ ಠಾಗೂರ್. ಸ್ವಾತಂತ್ರ್ಯ ಬಂದಿರೋ ವರ್ಷ ಯಾವುದು? 1947. ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧಿ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಸರೋಜಿನಿ ನಾಯ್ಡು. ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ಎಸ್. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಪಿಕಾಕ್. ಎಸ್ ಮೇಡಮ್, ಕಂಗ್ರ್ಯಾಚುಲೇಷನ್. 5ಕ್ಕೂ 5 ಆನ್ಸರ್ ಕೊಟ್ರೆ.